ದಯವಿಟ್ಟು ಸುಮ್ಮನೆ ವಾಹನ ತಗೊಂಡು ತಿರುಗಾಡಬಾರ್ದು. ಅಗತ್ಯ ವಸ್ತು ಮಾತ್ರ ನಾವು ತಿರುಗಾಡಬೇಕು. ಸುಮ್ಮನೆ ವಾಹನ ತಗೊಂಡು ತಿರುಗಾಡಿದ್ರೆ ನಮ್ಮ ಗಾಡಿಯನ್ನು ಸೀಸ್ ಮಾಡ್ತಾರೆ, ನಮ್ಮ ವಾಹನವನ್ನು ಸೀಸ್ ಮಾಡ್ತಾರೆ. ಹಾಗೆ 10 ಗಂಟೆ ಮೇಲೆ ನಾವು ಯಾವುದೇ ರೀತಿ ನಾವು ಓಡಾಡೋದಿಲ್ಲ. 10 ಗಂಟೆ ಮೇಲೆ ನಾವು ತಿರುಗಾಡ್ತೀವಿ ಅಂದ್ರೆ ನಮ್ಮ ಮೇಲೆ ಒತ್ತಾರ ಆಗುತ್ತೆ. ಇದಕ್ಕೆ ಕಾಲಾವಕಾಶ ಮಾಡಿಕೊಡಬಾರ್ದು. ಈ ಮಹಾಮಾರಿ ಕೊರೋನಾ ಕಾಲ ನಾವು ದೂರಿಸಬಲ್ಲೆ ನಮ್ಮ ಭಾರತ ದೇಶದಿಂದ, ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ತುಮಕೂರಿನಿಂದ ನಾವು ಈ ಮಹಾಮಾರಿ ಕೋವಿಡ್-19 ಕೊರೋನಾ ಕಾಲವನ್ನು ಓಡಿಸಬಲ್ಲೆ ನಾವು ಜಾಗೃತರಾಗಿ ನಮ್ಮ ಮನೆಯಲ್ಲಿ ಇದ್ದು ಆ ಪರಮಾತ್ಮದಲ್ಲಿ ಪ್ರಾರ್ಥನೆ ಮಾಡೋಣ. ಇಲ್ಲ ಅಂದ್ರೆ ಈ ಮಹಾಮಾರಿ ಕೋವಿಡ್-19 ಕಾಲವನ್ನು ನಮಗೆ ಒಂದು ಅತ್ಯಂತ ನಮಗೆ ಸಾವಾಗುತ್ತೆ. ಆ ಸಾವು ನಾವು ಹಣ ನಮ್ಗೆ ಯಾರು ಮುಟ್ಟ ಬರೋದಿಲ್ಲ. ಹೋಗಿತ್ತು ನೋಡಿ, ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ತಾವುಗಳು ಮನೆಯಲ್ಲಿ ಕೂತ್ಕೊಂಡಿರಿ. ಈ ತರ ಓಡಾಡಿದ್ರೆ ಈ ಮಹಾಮಾರಿ ಕೋವಿಡ್-19 ನಾವು ಕಟ್ ಮಾಡೋಕ್ಕಾಗೋದಿಲ್ಲ.